ಜಾರ್ಸ್ ಪೂರ ಅವು ಎಕ್ಸರ್ಸೈಸ್ ನಮಗೆ ಬುಳ್ಕು 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 ನಿಂಗುತ್ತೆ ಪೂರ ನಡಿಲಿಕ್ಕೆ ಸಾಗುದಿಲ್ಲ ಅಷ್ಟು ನಿತ್ರಾಣಿದ್ದಾಳೆ 5 ಸ್ಟಾರ್ ಸೂಪರ್ ಆಗಿದೆ ಅದು ಒಣಗಿ 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 ಒದ್ದೆ ಆಗ್ತಾ ಉಂಟು ತೋರಿಸ್ತೇನೆ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಈ ಸ್ಟೂಲನ್ನು ನಾವು ತಗೊಂಡು ಹೋಗುವ ಇದರ ಮೇಲೆ ಹತ್ತಿ ಕೊಯ್ಬೇಕಷ್ಟೇ ಕೊಯ್ಪಾರ ಜಾಗ್ರತೆ ಸ್ಟೂಲು ಬೂಳಂತೆ ನಾನು ಒಂದು ಅಡ್ಡದಿಡ್ಡಿದ್ದು ಮರನ ಗಟ್ಟಿ ಬತ್ತಂಡಿದ್ದೀನಿ ಇಲ್ಲಿ ನೋಡಿ ಒಳ್ಳೆ ಬೆಳೆದಿದೆ ಇವತ್ತು ನೋಡಿ ನನ್ನ ಬ್ರೂ ಕಾಫಿದು ಪ್ಯಾಕೆಟು ಓಪನ್ ಆಗ್ತಾ ಉಂಟು ಅದು ಹೋಗಿತ್ತು ಮೊದಲಿನ ಕಾಫಿ ಹುಡಿ ನಮ್ಮ ವೃಂದನಿಗೆ ಜ್ವರ ಬರ್ತಾ ಉಂಟು ನಿನ್ನೆ ನಾನು ಹೇಳಿದ್ದೆಲ್ಲ ವಿಡಿಯೋದಲ್ಲಿ ಅವಳಿಗೆ ಕೆಮ್ಮು ಉಂಟು ಅಂತ ಹೇಳಿ ಮತ್ತೆ ನೋಡಿದರೆ ಇಲ್ಲಿ ತಲೆ ಎಲ್ಲ ಬಿಸಿ ಉಂಟು ಹಾಗೆ ಇವತ್ತು ಅವಳನ್ನು ನಾನು ಸ್ವಲ್ಪ ಮೇಲಿಕ್ಕೆ ಬಿಟ್ಟೆ ಮತ್ತು ನಿನ್ನೆ ರಾತ್ರಿ ಸಹ ಒಂದು ಡೋಲೋ ಕೊಟ್ಟಿದ್ದೇನೆ ಇವತ್ತು ಬೆಳಿಗ್ಗೆ ಸಹ ಒಂದು ಡೋಲೋ ಕೊಟ್ಟಿದ್ದೇನೆ ಮುಂದಕ್ಕ ನೋಡಿ ಅವಳ ಕಣ್ಣು ಎಲ್ಲ ಬಾತು ಹೋಗಿದೆ ಊರಿಯನ್ನು ಸಹ ಹಾಗೆ ನಾನು ಬಿಡುವುದೇ ಇಲ್ಲ ಈಗ ತುಂಬ ದಿವಸ ಆಯಿತು ಬಿಡೋದೆ ಬಿಟ್ಟರೆ ಒಂದು ಇದೇ ಕತೆ ಅಂತ ಎಲ್ಲಿಂದ ನುಗ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಟ್ರೈ ಮಾಡೋದು ನಾವು ನೀರು ದೋಸೆ ಮಾಡೋದು ಮತ್ತು ಇಲ್ಲಿ ನೋಡಿ ಅಲ್ಲಿ ಎಲ್ಲ ತರಕಾರಿಗೆ ಎಲ್ಲ ರೇಟ್ ಜಾಸ್ತಿ ಜಾಯ್ ಜಾಲ ಕೊಳ್ತ್ರಿ ಹಾಯ್ ನಿಂಗೆ ತಂದ ತೆಂಗಾಯಿನಕ್ಕೆ ಹಾಕಿದ ಬರ್ತದೆ ಇಂಚಿನ ಬಂಟಿ ಜಾರ್ಸ್ ಪೂರ ಅವು ಎಕ್ಸರ್ಸೈಸ್ ನಮಗೆ ಬುಳ್ಕು 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 ನಿಂಗುತ್ತೆ ಪೂರ ಫೈವ್ ಸ್ಟಾರ್ ಸೂಪರ್ ಆಗಿದೆ ಈಗಿನಿಂದ ಇಷ್ಟು ಹೊತ್ತು ಸಹ ಬೆಳಿಗ್ಗೆ ನಾನು ಬೇಗ ತಿಂಡಿಯ ಒಟ್ಟಿಗೆ ಸಾಂಬಾರೆಲ್ಲ ಸಹ ಮಾಡಿದ್ದೇನೆ ಮತ್ತು ಇನ್ನು ಅನ್ನ ಎಲ್ಲ ಮಾಡಬೇಕಷ್ಟೇ ನಂದು ಫುಲ್ ಇವತ್ತು ಡೀಪ್ ಕ್ಲೀನಿಂಗ್ ಡೇ ನಮ್ಮಲ್ಲಿ ಉಂಟಲ್ಲ ಆಟಿಗೆಲ್ಲ ಕ್ಲೀನ್ ಮಾಡೋದು ಅಂತ ಹೇಳ್ತಾರೆ ಅಂದರೆ ಈ ಕರಾವಳಿ ಭಾಗದಲ್ಲಿ ಎಲ್ಲ ಹೇಗೆ ಅಂತ ಹೇಳಿದರೆ ಜೋರು ಮಳೆ ಅಲ್ಲ ಇದು ಕರಾವಳಿ ಸಹ ಹೌದು ಮಲೆನಾಡು ಸಹ ಹೌದು ಹಾಗೆ ಅಂತಹ ಸಂದರ್ಭದಲ್ಲಿ ಎಲ್ಲರೂ ಸಹ ಮನೆಯಲ್ಲಿರ್ತಾರೆ ಇಲ್ಲಿ ಹೆಚ್ಚಾಗಿ ಕೃಷಿ ಚಟುವಟಿಕೆ ಎಲ್ಲ ಆಗುವ ಕಾರಣ ಆ ಟೈಮಲ್ಲಿ ಕೃಷಿ ಚಟುವಟಿಕೆಗಳಾಗಲಿ ಈ ಪೂಜೆಗಳಾಗಲಿ ಯಾವುದು ಸಹ ಮಾಡಲಿಕ್ಕೆ ಆಗೋದಿಲ್ಲ ಅದು ಸಿಕ್ಕಾಪಟ್ಟೆ ಮಳೆ ಅಲ್ಲ ಹಾಗೆ ಈ ಒಂದು ಆಟಿ ಕ್ಲೀನಿಂಗ್ ಅಂತವೇ ಒಂದು ಕ್ರಮ ಉಂಟು ಅಂದರೆ ಆಟಿ ಹೊತ್ತಲ್ಲಿ ಎಲ್ಲ ಇಡೀ ಮನೆ ಅಟ್ಟ ಕುತ್ತಟ್ಟ ಎಲ್ಲ ಉಂಟಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋದು ಅಂತ ಈಗೆಲ್ಲ ಟ್ಯಾರೆಸ್ ಮನೆ ಬಂದಿದೆ ಆದರೆ ಸಹ ಅಟ್ಟ ಇರುವವರೆಲ್ಲ ಅಟ್ಟ ಎಲ್ಲ ಕ್ಲೀನ್ ಮಾಡ್ತಾರೆ ಹಟ್ಟಿ ಇರ್ಬೋದು ಅವರ ಕೊಟ್ಟಿಗೆ ಇರ್ಬೋದು ಹೀಗೆ ಹಾಗೆ ನಾನು ಸಹ ಇವತ್ತು ಎಂತ ಮಾಡಿದೆ ಹೇಳಿದರೆ ನನ್ನ ಕಿಚನ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿದೆ ಕಿಚನ್ನ ಫುಲ್ಲು ಆಗಲಿಲ್ಲ ಫ್ರೆಂಡ್ಸ್ ಬೆಳಗ್ಗಿನಿಂದ ತಿಂಡಿ ಆದ ನಂತರ ಅದೇ ಮಾಡ್ತಾ ಇದ್ದೇನೆ ಹಾಗೆ ಅದೆಲ್ಲ ಕ್ಲೀನಿಂಗ್ ಡೀಪ್ ಕ್ಲೀನಿಂಗ್ ಅಂತ ಈಗ ನಾವು ಹೇಳೋದು ಹಾಗೆ ಅದೆಲ್ಲ ಆಗಿ ಈಗಷ್ಟೇ ಜಸ್ಟ್ ನೋಡಿ ಸ್ನಾನ ಎಲ್ಲ ಮಾಡಿ ಬಂದಿದ್ದೇನೆ ಇನ್ನೂ ಅನ್ನಕ್ಕೆ ನಾನು ನೀರಿಟ್ಟು ಅನ್ನ ಒಂದು ಮಾಡಿದರೆ ಆಯಿತು ಎರಡು ಟೈಪಿದ್ದು ಸಾಂಬಾರು ಕಡಿಮೆ ಮಾಡೋದು ನೀರಿಟ್ಟಿದ್ದೇನೆ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಕುದೀತದೆ ಮತ್ತು ನಾವು ಬೆಳ್ತಿಗೆ ಅನ್ನ ಮಾಡೋದಲ್ಲ ಸೊ ಬೇಗ ಇನ್ನು ಅನ್ನದ ನೀರು ಕುದಿಯುವಷ್ಟು ಹೊತ್ತು ಸ್ವಲ್ಪ ಹೊತ್ತು ನಾನು ಮಲಗುದು ನನಗೆ ಸಹ ಸಾಕಾಯ್ತು ಅಂದರೆ ಇಡೀ ಮನೆಯೆಲ್ಲ ಗುಡಿಸಿ ಒರೆಸಿ ಹೊರಗಿದ್ದು ಕೆಲಸ ಎಲ್ಲ ಮಾಡಿ ಕಿಚನಿದ್ದು ಕ್ಲೀನಿಂಗ್ ಎಲ್ಲ ಮಾಡಿ ಈಗ ನಾನು ಗ್ರೂಪಲ್ಲಿ ಒಂದರಲ್ಲಿ ಕೇಳಿದೆ ಎಂತ ಕೊಡೋದು ಅಂತೇಳಿ ನಮ್ಮ ವರದ ನೋಡಿ ಅವಳನ್ನು ಸಹ ಬಿಟ್ಟದು ಸ್ವಲ್ಪ ತಿರ್ಗಾಡ್ಲಿ ಅಂತ ನೋಡಿ ಇಲ್ಲಿ ನಿಂತಿದ್ದಾಳೆ ಹೊರಗೆ ಹೋಗುದಾ ಬೇಡವಾ ಅಂತ ಹೇಳಿ ಕಂಪನಿ ಯಾರಾದ್ರೂ ಇರ್ತಿದ್ರೆ ಸೀದಾ ಹೋಗ್ತಾ ಇದ್ಲು ಮುಂಚೆದ್ದು ಹಾಲೆಲ್ಲ ಕರೆದು ಬಂದದ್ದು 4 ಗಂಟೆಗೆ ಹೋಗಿ ಹಾಲು ಕರಿತೇನೆ ಗ್ರೂಪಲ್ಲಿ ಬಂತು ನನಗೆ ಸಜೆಷನ್ ಮನೆ ಮದ್ದು ಎಂತ ಕೊಡಬೇಕು ಅಂತ ಹೇಳಿ ಸೊ ಡೋಲೋ ಕೊಟ್ಟ ಕೂಡಲೇ ಎದ್ದು ನಿಂತು ಸ್ವಲ್ಪ ಆಚೀಚೆ ಹೋಗ್ತಾ ಇದ್ದಾಳೆ ನಡಿಲಿಕ್ಕೆ ಸಾಗುದಿಲ್ಲ ಅಷ್ಟು ನಿತ್ರಾಣಿದ್ದಾಳೆ ಸ್ವಲ್ಪ ಕಾಯಿ ಕಡಿತಲೇ ಇದ್ದಾಳೆ ನೋಡುವ ಎಂತ ಆಗ್ತದೆ ಹೇಳಿ ಇಷ್ಟು ಕಲಸಿಟ್ಟಿದ್ದೇನೆ ಇನ್ನು ಮತ್ತೊಮ್ಮೆ ಸ್ವಲ್ಪ ಕೊಡ್ತೇನೆ ಅಂದರೆ 4ಗೆ ನೆಕ್ಕಿಸಿದ್ದು ನಾನು ಬಾಯಿಯೊಳಗೆ ಹಾಕಿ ನುಂಗ್ಲಿಕ್ಕೆಲ್ಲ ಆಗುದಿಲ್ಲ
ಇದು ನಮ್ಮ ಲೇಬರ್ಗೆ ಚಾ ಸ್ವಲ್ಪ ಕುಡಿಯೋದು, ಆದರೆ ಸಹ ಅವರಿಗೆಲ್ಲ ಸ್ಟ್ರಾಂಗ್ ಆಗಬೇಕು ಕಣ್ಣ ಚಾ. ಹಾಗೆ ಅವನಿಗೊಮ್ಮೆ ಕೊಟ್ಟು ಬಿಡ್ತೇನೆ, ಮತ್ತು ಸ್ವಲ್ಪ ಬೈ ಎಲ್ಲ ತರಿಸಬೇಕು ಮೇಲಿಂದ ಟ್ಯಾರೆಸಿಂದ. ಬಂಟಿ ಏತ್ ಸುಮಾರು ಕೊಯ್ತು ಬಾಡ್ತನಾ. ಇದು ವಿಶೇಷ ಹೇಳಿದರೆ, ನಮ್ಮ ವರದನನ್ನು ಬೆಳಿಗ್ಗೆ ಬಿಟ್ಟಿದ್ದೇನೆ, ಎಲ್ಲಿಗೋ ಹೋಗಿದ್ದಾಳೆ ಮೇಯ್ತಾ ಮೇಯ್ತಾ, ಬರಲೇ ಇಲ್ಲ ಇನ್ನೂ ಸಹ. ವೃಂದ ಸಹ ಒಟ್ಟಿಗಿದ್ದ, ಆದರೆ ಅವಳಿಗೆ ಕೂಡುದಿಲ್ಲ ಅಲ್ಲ. ಇವತ್ತು ಸ್ವಲ್ಪ ಮಳೆ ಸಹ ಕಡಿಮೆ ನಮ್ಮಲ್ಲಿ, ಹಾಗಂತ ಹೇಳಿ ಬಿಸಿಲಿಲ್ಲ, ಮೋಡ. ಮತ್ತು ನಾನೆಂತ ಮಾಡಿದೆ ಗೊತ್ತಾ, ತೋರಿಸ್ತೇನೆ. ನಮ್ಮ ಬಾತ್ರೂಮು ಮ್ಯಾಟ್, ನಮ್ಮ ನಾಯಿದ್ದು ಹೊದಿಕೆ ಎಲ್ಲ ಉಂಟಲ್ಲ, ಅದನ್ನೆಲ್ಲ ನಾನು ಬಿಸಿಲಿಗೆ ಹಾಕಿದ್ದು ಒಣಗಲಿ ಅಂತ ಹೇಳಿ. ಅದು ಒಣಗಿ 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 ಒದ್ದೆ ಆಗ್ತಾ ಉಂಟು, ತೋರಿಸ್ತೇನೆ. ನಮ್ಮ ಮಗನ ಹತ್ರ ಹೇಳಿ ಹೋದದ್ದು, ಒಮ್ಮೆ ನೋಡಿಕೊ ಮಾರಾಯ, ಮಳೆ ಬರುವಾಗ ರಪ್ಪ ಒಳಗೆ ಹಾಕು. ನಾವು ಇಲ್ಲಿ ಹೊರಗೆ ಕೂತ್ಕೊಂಡು ಲ್ಯಾಪ್ಟಾಪ್ ನೋಡ್ತಾ ಇದ್ದ, ಹಾಗೆ ಅವನು ಒಳಗೆ ಹಾಕು ಅಂತ ಹೇಳಿದ, ಅವನು ಹಾಕ್ತಾನೆ ಅಂತ ಎಣಿಸಿದ್ದು. ಆದರೆ ಅದದ್ದು ಕಥೆಯೇ ಬೇರೆ. ಇಲ್ಲಿ ನೋಡಿ ತೋರಿಸ್ತೇನೆ ಅವಸ್ಥೆ ನೋಡಿ. ನಮ್ಮ ಬಾತ್ರೂಮ್ನ ಮ್ಯಾಟ್ ಅದು ಒಳಗೆ ಚಂಡಿ ಚಂಡಿ ಆದರೆ ಗಲೀಜಾಗ್ತದಲ್ಲ, ಹಾಗೆ ಇಲ್ಲಿ ಬಿಸಿಲಿಗೆ ಹಾಕಿದ, ಅಷ್ಟು ಬಿಸಿಲಿತ್ತು ನೋಡಿ. ಬಂಟಿದು ಬಟ್ಟೆ ಸಹ, ಇದು ಬಂಟಿಗೆ ಉಂಟಲ್ಲ, ನಾವು ದೊಡ್ಡ ಬೆಡ್ ಎಲ್ಲ ತರಿಸಿದೆವು ಸಣ್ಣದಿರುವಾಗ, 2,000 ಎಲ್ಲ ಕೊಟ್ಟು ಆನ್ಲೈನ್, ಅದನ್ನೆಲ್ಲ ಹರಿದು ಹಾಕಿದ್ದಾನೆ. ಅದರ ನಂತರ ಅವನಿಗೆ ಇದುವೇ ನಾಯಿಯನ್ನು ಸಿಟ್ಔಟಲ್ಲಿ ಬಿಟ್ಟರೆ ಎಂತ ಸಹ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಸ್ವಲ್ಪ ರೋಮ ಹೋಗೋದು ಕಡಿಮೆ, ಇನ್ನು ಸೆಕೆಗಾಲ ಎಲ್ಲ ಬಂದರೆ ತುಂಬ ರೋಮ ಎಲ್ಲ ಉದುರಿರ್ತದೆ ಅವನು, ಆಗ ಭಾರಿ ಕಷ್ಟ ಆಗೋದು ಅಂತ ನೋಡಿ. ಎಷ್ಟು ಚಂದದ ಗೂಡು ಉಂಟಲ್ಲ, ಅದರ ಒಳಗೆ ಅವನನ್ನು ಹಾಕಿದರೆ ನಮ್ಮ ಮನುಷ್ಯರ ಹಾಗೆ ಕೂಗ್ತಾನೆ. ಹೇಗೆ ಗೊತ್ತುಂಟ, ಹಾಕಿದ್ರೆ ಉಂಟಲ್ಲ ಅವನು ಕೂಗುದು ಅಂತ ಹೇಳಿ, ಅದನ್ನು ಕೇಳುವಾಗ ಉಂಟಲ್ಲ, ಎಂಥ ಕಟುಕನಿಗೆ ಸಹ ಮನಸ್ಸು ನೀರಾಗ್ಬೋದು, ಹಾಗೆ ಆಗ್ತದೆ. ಮತ್ತೆ ನಾನು ಕರ್ಕೊಂಡು ಬರುದು ಅವನನ್ನು ಹೋಗಿ. ನಮ್ಮ ಭಟ್ರು ಮೊಸ್ಕಿಟೋ ಓಡಿಸುವುದರಲ್ಲಿ ನಿರತರಾಗಿದ್ದಾರೆ. ನಮ್ಮ ಕಿಟ್ಟು ನೋಡಿ, ಇವತ್ತು ವರದ ಇಲ್ಲ ಇಲ್ಲ ಅಂತ ಹೇಳಿ ಹೊರಗೆ ಹೋದಳು, ಬಂದೇ ಇಲ್ಲ ಅಂತ ನೋಡಿ. ಈಗ ಮೆಲ್ಲ ಬಂದಿದ್ದಾಳೆ, ಸುದ್ದಿ ಇಲ್ಲ. ಇಲ್ಲಾಂದರೆ ಬರುವಾಗ ಬಾ ಅಂತ ಹೇಳಿಕೊಂಡು ಬರ್ತಾಳೆ. ಈಗೆಂತ ಸುದ್ದಿ ಇಲ್ಲ ನೋಡಿ, ತೋರಿಸ್ತೇನೆ ಅವಳನ್ನು. ಓಡೇ ಬೋತ್ನಾ ಬೋ, ಕಿದಕ್ಕೆ ಬೋ, ಕಿದಕ್ಕೆ ಬೋ, ಬಲ ಕಿದಕ್ಕೆ ಬೋಯ್, ಬಲ ಬಲ ಪೋಯ್, ಕಿದಕ್ಕೆ ಬೋಯ್, ಬಲ ಬಲ ಪೋಯ್ ಪೋಯ್, ಕಿದಕ್ಕೆ ಬೋಯ್, ಬಲ ಪೋಯ್. ಜಾಲ ಅಂಪ್ರಿ ಅಪ್ಪ, ಕಿದಕ್ಕೆ ಬೋಯ್, ಬಲ ಪೋಯ್ ಪೋಯ್. ಓಳಿ ನಾ ಜಾಗೆ ಓಡು ಪೋಯ್, ಸೀದಾ ಜಾಗೆಗೆ ಬೋಡು, ಓಳ್ ಜಾಗೆ ಪೋಯ್. ಹಾಂ, ಇನ್ನು ಅಮ್ಮನೆ ನೋಡಿ ಫ್ರೆಂಡ್ಸ್, ರೈನ್ಬೋ ನೋಡಿ, ಇಲ್ಲಿಂದ ಫುಲ್ ಹೀಗೆ ಕಾಣ್ತದ. ನಮ್ಮ ವೃಂದನಿಗೆ ಟ್ಯಾಬ್ಲೆಟ್ ಕೊಡುವ ಅಂತ ಈಗ ಹೊರಟಿದ್ದೇವೆ ನಾವು. ಆಗ್ತದೆ, ಮನೆ ಮದ್ದು ಕೊಟ್ಟದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಸೈಡ್ ಎಫೆಕ್ಟ್ಸ್ ಏನಿಲ್ಲ. ಅಂಡೆ ಒಳಗೆ ಹಾಕಿದ ಸಾಧನ ಉಂಟಲ್ಲ, ಉಗುಳ್ತಾಳೆ ಅಂತ, ಅಷ್ಟು ಹುಷಾರಿದ್ದಾರೆ. ಮೂಲ
ನಾಟುತ್ರಿ. ಟ್ಯಾಬ್ಲೆಟ್ ಎಲ್ಲ ಕೊಟ್ಟಾಯ್ತು, ಇನ್ನು ಹುಷಾರಾದರೆ ಸಾಕು ನಾಳೆ ಬೆಳಿಗ್ಗೆ ಆಗುವಾಗ. ಈಗ ರಾತ್ರಿ ಒಮ್ಮೆ ಪುನೊಮ್ಮೆ ಬಂದು ನೋಡ್ಲಿಕ್ಕೆ ಉಂಟು. ಈಗ ಗಂಟೆ 6:30 ಆಯಿತು, ಇನ್ನೂ ಎಂಥ ಕೆಲಸ ಇಲ್ಲ, ಎಲ್ಲ ಕೆಲಸ ಎಲ್ಲ ಆಗಿದೆ. ಇನ್ನು ದೇವರಿಗೆ ದೀಪ ಹಚ್ಚಿ ಸ್ವಲ್ಪ ಎಲ್ಲ ಇದೆಲ್ಲ ಮಾಡಿದರೆ, ಮಂತ್ರ ಸ್ತೋತ್ರ ಎಲ್ಲ ಪಠಣ ಮಾಡಿದರೆ ಮತ್ತು ಊಟ ಮಾಡಿ ಮಲಗೋದು. ಮತ್ತು ಸ್ವಲ್ಪ ಎಡಿಟಿಂಗಿದ್ದು ಕೆಲಸ ಎಲ್ಲ ಉಂಟು, ಅದನ್ನೆಲ್ಲ ಮಾಡೋದು. ಬೇಗ ಆದರೆ ಬೇಗ ಮಲಗೋದು, ಇಲ್ಲಾದರೆ 12 ಗಂಟೆ ಎಲ್ಲ ಆಗ್ತದೆ. ಹಾಗೆ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತೇನೆ. ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಒಳ್ಳೆ ಕಾಮೆಂಟ್ ಓದಲಿಕ್ಕೆ ನಾನು ಯಾವಾಗಲೂ ಫ್ರೀ ಆಗಿರ್ತೇನೆ. ಇನ್ನು ಮುಂದೆ ಡೈಲಿ ನನ್ನ ವ್ಲಾಗ್ ಬೆಳಿಗ್ಗೆ 8 ಗಂಟೆಗೆ ಬರ್ತದೆ. ಸೊ ಪ್ಲೀಸ್ ಫ್ರೀಯಾಗಿ ನೋಡಿಕೊಂಡು ಎಂಜಾಯ್ ಎಲ್ಲ ಮಾಡಿ ಗಮ್ಮತ್ತಾಗಿ. ಸಬ್ಸ್ಕ್ರೈಬ್ ಮಾಡಿ. ಏ ಬಂಟು ಬಂಟು ಓಲೋಳ ಸೂಪೆ ಮುಳ್ಸಲ. ಹೆಲೋ ಗೈಸ್, ಬಂಟಿ ನೋಡಿ, ನಮ್ಮ ಬಂಟಿ ನೋಡಿ ನಮ್ಮನ್ನು ಕರ್ಕೊಂಡು ಹೋಗುದಂತೆ ವಾಕಿಂಗಿಗೆ. ಇದನ್ನು ನಮ್ಮ ಕಾಲಿಗೆ ಕೈಗೆ ಕಟ್ಟಲಿಕ್ಕೆ ಆಗ್ತಿದ್ರೆ ಅವರು ಕಟ್ತಾ ಇದ್ನ ಏನೋ ಗೊತ್ತಿಲ್ಲ, ನೋಡಿ ಅವ ಮಾಡೋದು. ಎಲ್ಲಿ ಹಿಡ್ಕೊಳ್ಬೇಕಂತ ಸಹ ಗೊತ್ತುಂಟು, ಅದನ್ನು ನಾವು ಹಿಡ್ಕೊಳ್ಬೇಕಂತೆ. ಆ ಸೈಡ್ ಹಿಡ್ಕೊಂಡು ಅವ ನಮ್ಮನ್ನು ಕರ್ಕೊಂಡು ಹೋಗುದಂತ ಅವನ ಫೀಲ್ ಅದು. ನೋಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.